ತುಳುನಾಡಿನ ದೈವಾರಾಧನೆಗೆ ಹಲವು ಅಲಿಖಿತ ಕಟ್ಟುಪಾಡುಗಳನ್ನು ಹಿಂದಿನಿಂದಲೂ ಪಾಲಿಸಿಕೊಂಡು ಬರಲಾಗುತ್ತಿದೆ. ದೈವಾರಾಧನೆಯ ಆಚರಣೆಯಲ್ಲಿ ಇಂತಹುದೇ ಸಮುದಾಯಗಳು ದೈವದ ವಿವಿಧ ಕೆಲಸಗಳನ್ನು ನಿರ್ವಹಿಸಬೇಕು ಎನ್ನುವ ನಿಯಮವೂ ಇದೆ. ಈ ನಿಯಮಗಳ ಪ್ರಕಾರ ದೈವಗಳ ವೇಷ ಮತ್ತು ನರ್ತನವನ್ನು ನಿರ್ದಿಷ್ಟ ಸಮುದಾಯವೇ ನಡೆಸುತ್ತವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮೂಡಾಯಿಪಳಿಕೆ ಆದಿಲಿಂಗೇಶ್ವರ ಕ್ಷೇತ್ರದಲ್ಲಿ ಈ ನಿಯಮವನ್ನು ಮೀರಿ ದೈವ ಕಟ್ಟಿದ ವಿಚಾರ ಇದೀಗ ಭಾರೀ ವಿವಾದಕ್ಕೆ ಎಡೆಮಾಡಿದೆ. ಕಳೆದ 6 ವರ್ಷಗಳಿಂದ ಮೂಡಾಯಿಪಳಿಕೆಯ ಆದಿಲಿಂಗೇಶ್ವರ ಕ್ಷೇತ್ರದಲ್ಲಿ ಗುಳಿಗ ದೈವದ ಕೋಲ ನಡೆದುಕೊಂಡು ಬರುತ್ತಿದೆ. ನೆತರ್ಗುಳಿಗ ಎನ್ನುವ ದೈವದ ನರ್ತನವನ್ನು ಇಲ್ಲಿ ಮುಗೇರ ಸಮುದಾಯದ ಯುವಕನೊಬ್ಬ ನಿರ್ವಹಿಸುತ್ತಿರುವುದು ಈ ವಿವಾದಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ತಲತಲಾಂತರಗಳಿಂದ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಹಾಗೂ ಕೇರಳದ ಇತರ ಭಾಗಗಳಲ್ಲಿ ಆರಾಧಿಸಲ್ಪಡುವ ದೈವಾರಾಧನೆಯಲ್ಲಿ ನಲಿಕೆ, ಪರವ, ಪಂಬದ, ಮಲಯ ಹೀಗೆ ನಿರ್ದಿಷ್ಟ ಸಮುದಾಯದವರು ದೈವಗಳ ನರ್ತನ ಸೇವೆ ನಡೆಸುತ್ತಾರೆ. ಬೇರೆ ಯಾವ ಜಾತಿಯವರು ಈ ಸೇವೆಯನ್ನು ಮಾಡಬಾರದು ಎನ್ನುವ ಅಲಿಖಿತ ನಿಯಮಗಳು ಇಲ್ಲಿವೆ. ಆದರೆ ಮೂಡಾಯಿಪಳಿಕೆಯ ಚಿತ್ತರಂಜನ್ ಎನ್ನುವ ಯುವಕ ಮುಗೇರ ಸಮುದಾಯಕ್ಕೆ ಸೇರಿದ್ದರೂ ಗುಳಿಗ ದೈವಕ್ಕೆ ವೇಷಭೂಷಣಗಳನ್ನು ಹಾಕಿ ನರ್ತಿಸುತ್ತಿದ್ದಾನೆ. ಚಿತ್ತರಂಜನ್ 9 ವರ್ಷದ ಬಾಲಕನಾಗಿರುವ ಸಂದರ್ಭದಲ್ಲಿ ಆತನ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ಆತನ ವರ್ತನೆಯಲ್ಲಿ ಬದಲಾವಣೆಯಾಗಿ ದೈವದ ಆವಾಹನೆಯಾಗುತ್ತಿತ್ತು. ಚಿತ್ತರಂಜನ್ ಇದ್ದ ಮನೆಯಲ್ಲಿ ಉದ್ಭವಲಿಂಗದ ಜೊತೆಗೆ ಹಲವು ದೈವಗಳು ನೆಲೆಯೂರಿದ್ದ ಕಾರಣ ಆ ದೈವಗಳಿಗೆ ಆರಾಧನೆ ನಡೆಸಬೇಕು ಎನ್ನುವ ಸಂದೇಶವನ್ನು ದೈವಗಳು ಚಿತ್ತರಂಜನ್ ಮೂಲಕ ನೀಡುತ್ತಿತ್ತಂತೆ. ಈ ಕಾರಣಕ್ಕೆ ಮೂಡಾಯಿಪಳಿಕೆಯಲ್ಲಿ ದೈವಗಳ ಗುಡಿ ನಿರ್ಮಿಸಿ ಆರಾಧನೆಯನ್ನು ಆರಂಭಿಸಲಾಗಿತ್ತು. ಇವುಗಳಲ್ಲಿ ನೆತ್ತರುಗುಳಿಗ ದೈವ ಮತ್ತು ಈಶ್ವರಗುಳಿಗ ದೈವಗಳಿಗೆ ಮಾತ್ರ ಕೋಲವನ್ನು ನೀಡಲಾಗುತ್ತಿದೆ. ಈ ದೈವಗಳ ನರ್ತನವನ್ನು ಸ್ವತಃ ಚಿತ್ತರಂಜನ್ ಮಾಡುತ್ತಿದ್ದು, ಕಳೆದ 6 ವರ್ಷಗಳಿಂದ ಪ್ರತಿ ತಿಂಗಳ ಸಂಕ್ರಾಂತಿಯಂದು ಈತ ದೈವಗಳ ನರ್ತನ ಸೇವೆ ನಡೆಸಿಕೊಂಡು ಬರುತ್ತಿದ್ದಾನೆ. ಆದರೆ ಕಳೆದ ಜನವರಿ ತಿಂಗಳಿನಲ್ಲಿ ಚಿತ್ತರಂಜನ್ ದೈವಗಳ ವೇಷಭೂಷಣ ಧರಿಸಿ ನರ್ತನ ಮಾಡುವ ಸಂದರ್ಭದಲ್ಲಿ ದೈವ ನರ್ತಕರೆಂದು ಗುರುತಿಸಿಕೊಂಡಿರುವ ನಲಿಕೆ ಸಮುದಾಯದ ಜನ ದೈವದ ನರ್ತನ ಸೇವೆಗೆ ತಡೆಯೊಡ್ಡಿದ್ದರು. ಈ ಬಾರಿ ಮತ್ತೆ ಡಿಸೆಂಬರ್ 28ರಿಂದ 30ರ ತನಕ ಚಿತ್ತರಂಜನ್ ಗುಳಿಗ ದೈವದ ನರ್ತನ ಸೇವೆ ನಡೆಸಲಿದ್ದು, ಈ ಬಾರಿಯೂ ನಲಿಕೆ ಸಮುದಾಯ ತಡೆಯೊಡ್ಡುವ ಆತಂಕದ ಹಿನ್ನೆಲೆಯಲ್ಲಿ ರಕ್ಷಣೆಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಕೋರ್ಟಿಗೆ ಹೋದ ಕಾರಣ ಏನಂದರೆ, ಆ ವರ್ಷ ಬಂದು ಎಲ್ಲ ಮೀಗೆಲ್ಲ ಕೈ ಹಾಕುವಂಥ ಪ್ರಯತ್ನ ಮಾಡಿದರು. ಆಮೇಲೆ ಅಮ್ಮನಿಗೆಲ್ಲ ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದನೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಅವರಿಂದ ಆಗಿತ್ತು. ಮತ್ತು ನಮ್ಮ ಮೇಲೆ ಹಲ್ಲೇನಾದರೂ ಮಾಡಿದರೆ ಈ ವರ್ಷ ಕೂಡ ಮಾಡುವಾಗ ಏನಾದರೂ ಬಂದು ತೊಂದರೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಕೋರ್ಟ್ ಮೆಟ್ಲಿ ಆರಾಧನೆ ಮಾಡಿಕೊಂಡು ನನಗೆ ಅದು ದೈವ ಬರಲಿಕ್ಕೆ ಸ್ಟಾರ್ಟ್ ಆಗಿ ಒಂದು 6ನೇಯಿಂದ ಒಂದು 11-12 ವರ್ಷ ಇರ್ಬೋದು, ಆವಾಗಲಿಂದ ಸ್ಟಾರ್ಟ್ ಆಗಿದ್ದು. ಆದರೆ ಇಲ್ಲಿ ದೇವರು ಬಂದು 2017-18 ಆ ವಿಷಯದಿಂದ ನಾವು ಹಾಗೇನೆ ಪ್ರತಿ ಸಂಕ್ರಮಣ ಕೂಡ ಆ ಥರನೇ ಮಾಡ್ಕೊಂಡು ಬರ್ತಿದ್ವಿ. ದೇವರ ಸಿರಿ ಎಲ್ಲ ಕಟ್ಟಿ ದೈವದ ವರ್ಣನೆ ಹೇಗೆ ದೈವದೊಂದು ಇಚ್ಛೆ ಉಂಟು ಅದೇ ರೀತಿ ನಾವು ಮಾಡ್ಕೊಂಡು ಬರ್ತಿದ್ದೀನಿ. ಒಂದು 70ಕ್ಕಿಂತ ಮೀರಿ ಆ ಥರನೇ ಮಾಡ್ಕೊಂಡು ಬರ್ತಿದ್ವಿ. ಗಗ್ಗರ ಕಟ್ಟುವಾಗಿಲ್ಲ, ಅದು ದೈವದ ಈ ಜಾಗದ ಕಟ್ಟಲೆ ಏನಂದರೆ ಇಲ್ಲಿ ಗಗ್ಗರದ ಧ್ವನಿಪು ಕೇಳಬಾರ್ದಂತ ಉಂಟು. ಅದು ಗೊತ್ತಿಲ್ಲ ಆ ವಿಚಾರವಾಗಿ, ಯಾಕಂದರೆ ದೈವದ ವಿಧಿವಿಧಾನ ನಾವು ಮೀರಿ ಹೋಗುವಾಗಿಲ್ಲಲ್ಲ. ಆ ವಿಚಾರದಲ್ಲಿ ದೈವ ಅದು ಏನು ಹೇಳಿತ್ತು ಅದಕ್ಕೆ ಅನುಗುಣವಾಗಿ ನಾವು ಹೋಗ್ತಾ ಇದ್ವಿ. ಯಾವುದು ಕೂಡ ಹೆಚ್ಚು ಕೂಡ ಮಾಡ್ತಿಲ್ಲ, ಆ ವಿಚಾರವಾಗಿ ನಾವು ಕಮ್ಮಿ ಕೂಡ ಏನು ಮಾಡ್ತಿಲ್ಲ. ದೈವ ಹೇಗೆ ಹೇಳ್ತುಂಟು ಅದೇ ರೀತಿ ನಾವು ನೋಡ್ಕೊಂಡು ಬರ್ತಿದ್ವಿ. ಅವರ ಅಬ್ಜೆಕ್ಷನ್ ಏನಂದರೆ, ಅವರ ಸಮುದಾಯದವರು ಕಟ್ಟುವುದಂತ. ನಾನು ಒಪ್ಕೋತೀನಿ, ಅವರ ಸಮುದಾಯದವರೇ ಅವರೇ ಮಾಡ್ಕೊಂಡ್ಬಂದದ್ದು. ಯಾಕಂದರೆ ದೈವದ ನುಡಿ ಮೂಲತಃ ಪೂರ್ವಕಾಲದಲ್ಲಿ ಮೊದಲು ನುಡಿ ಏನಿತ್ತಂದರೆ, ಈ ಥರ ಸದ್ಯ ಕಾಲ ತನಕ ನೀನೇ ಮಾಡ್ತಾ ಹೋಗು, ತದನಂತರ ಅವರಿಗೆ ಬಿಟ್ಟು ಕೊಡಬೇಕು, ನಿನಗೆ ಆಗುವಾಗ ಬೇರೆ ಜವಾಬ್ದಾರಿ ಉಂಟು, ಆ ಜವಾಬ್ದಾರಿ ನೀನು ನಿಭಾಯಿಸ್ಕೊಂಡು ಬರಬೇಕಂತ. ಆದರೆ ಇವರು ಏಕಾಏಕಿ ನನ್ನದು ಕೇಳದೆ ಏನು ನಮಗೆ ವಿಚಾರ ತಿಳಿಯದೆ ಬಂದು ಒಂದು ದೊಂಬಿ ಥರ ಎಬ್ಬಿಸಿ ನಮ್ಮದು ಇಲ್ಲಿ ಕಾರ್ಯಕ್ರಮ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ನೇರವಾಗಿ ಕೇಳ್ಬೋದಿತ್ತು ಏನು ವಿಚಾರ, ಇದರಲ್ಲಿ ನೇರ ಮಾತುಕತೆ ಒಂದು ಮಾತಾಡ್ತಿದ್ರೆ ನಮಗೆ ಕೂಡ ತಿಳಿಸಿದ್ದು. ಇದು ಬಂದು ನಮ್ಮದು ಫಂಕ್ಷನ್ ಎಲ್ಲ ಒಂದು ಹಾಳು ಮಾಡಿ ಆಮೇಲೆ ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ದುಡ್ಡು ಮಾಡೋದು ಈ ಥರ ಎಲ್ಲ ಹೇಳಿದ್ದಾರೆ. ಆ ವಿಚಾರವಾಗಿ ನಮಗೆ ಅದಕ್ಕೋಸ್ಕರ ನಾವು ಒಂದು ಕೋರ್ಟ್ನ ಮುಖಾಂತರ ನಾವು ಹೋಗಿದ್ವಿ. ಇನ್ನೂ ಆ ಥರ ನಮಗೆ ಏನದು ಆಗಬಾರ್ದಂತ. ಮತ್ತು ಅವ್ರದ್ದು ಅಬ್ಜೆಕ್ಷನ್ ಅಂದರೆ ನಾವೇ ಕಟ್ಟಬೇಕು, ಆ ಥರ ಅಲ್ಲ ಈ ಥರ ಅಲ್ಲ ಅಂತ. ಆದರೆ ನಮಗೆ
ತಿಳಿಯಬಹುದು ಎದುರು ಈ ಥರ ನೀನು ಮಾಡಬಾರ್ದು. ಆದರೆ ನಾನು ಹೇಳ್ತಿರೋದು ನನಗೆ ಮಾಡದಿದ್ದರೆ ಬೇರೆ ಅಬ್ಜೆಕ್ಷನ್ ಇಲ್ಲ. ಯಾಕಂದರೆ ನನಗೆ ಆರೋಗ್ಯವನ್ನು ಕೂಡ ನನ್ನನ್ನು ಬಿಡುವುದಿಲ್ಲ ದೈವ. ಆರೋಗ್ಯದ ವಿಚಾರವಾಗಿ ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾಕೆ ನನ್ನನ್ನು ಬಿಟ್ಟೆ ಈ ಥರ ಎಲ್ಲ ನನಗೆ ತುಂಬ ನನ್ನನ್ನು ಕಾಡ್ತಾ ಉಂಟು. 1 ವರ್ಷದಿಂದ ನನಗೆ ನೆಮ್ಮದಿಯೇ ಸರಿಯಾಗಿಲ್ಲ ನಾನು ಯಾವ ವಿಚಾರದಲ್ಲಿ ಕೂಡ. ಈವಾಗ ನಾನು ದೀಪಾವಳಿ ಪರ್ವ ಇತ್ತಲ್ಲ, ಪರ್ವದ ಸಮಯದಲ್ಲಿ ನಾನು ದೈವದ ಹತ್ರ ಹೋಗಿ ನನ್ನ ಮಾತನ್ನು ನಾನು ಹಿಂದೆ ತಗೊಂಡೆ. ನಾನು ಬೇಜಾರದಲ್ಲಿ ಈ ಥರ ಹೇಳಿದೆ, ನಾನು ಆರಾಧನೆ ಎಲ್ಲ ನಿಲ್ಲಿಸ್ತೀನಿ ಅಂತ, ನಾನು ಪುನಃ ಪ್ರಾರಂಭಿಸ್ತೀನಿ, ಯಾರಿಗೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಪುನಃ ದೈವದ ಹತ್ರ ಒಂದು ವಿಳ್ಯದೆಲ್ಲ ಇಟ್ಟು ಅಡಿಕೆ ಎಲ್ಲ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡ ನಂತರ ಇವಾಗ ಆರೋಗ್ಯದ ವಿಚಾರವಾಗಿ ಕೂಡ ನಾಳ್ದು ಮಾಡುವಂಥ ವಿಚಾರ ಕೂಡ ಇವಾಗ ನೆಮ್ಮದಿಯಲ್ಲಿ ಮನೆಯಲ್ಲಿ ಕೂಡ ನೆಮ್ಮದಿ ರೀತಿಯಲ್ಲಿ ಬರ್ತಾ ಉಂಟು. ಇಲ್ಲಾಂದರೆ ಯಾರಿಗೂ ಕೂಡ ಸ್ಥಿರಗತಿ ಅಂತ ಇರಲಿಲ್ಲ ಯಾರು ಕೂಡ. 9ನೇ ತರಗತಿ ತನಕ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ಬಳಿಕ ಇದೀಗ ದೈವದ ಕೆಲಸದಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಚಿತ್ತರಂಜನ್ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗಿದ್ದು, ಚಿತ್ತರಂಜನ್ನನ್ನು ಅರ್ಧಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಿ ದೈವಗಳ ನರ್ತನ ಮಾಡುವ ಅನಿವಾರ್ಯತೆ ಇರಲಿಲ್ಲ. ಹಾಗೆಂದು ದೈವಗಳ ಇಚ್ಛೆಯಾಗಿರುವಾಗ ಬೇರೆ ದಾರಿ ಇಲ್ಲದೆ ಮಗನನ್ನು ದೈವಗಳ ಕೆಲಸಕ್ಕೆ ಕಳುಹಿಸಿಕೊಡಲಾಗಿದೆ. ಈ ನಡುವೆ ನಲಿಕೆ ಸಮುದಾಯದ ವ್ಯಕ್ತಿಗಳು ಬಂದು ತಡೆಯುವ ಕೆಲಸ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ರಕ್ಷಣೆಗಾಗಿ ನ್ಯಾಯಾಲಯದ ಮೊರೆ ಹೋಗಲಾಗಿದೆ. ಆಗಲಿ ಬೇಕಾದ್ರೆ ಅವರು ಬಂದು ಸಮಾಧಾನದಲ್ಲಿ ಕೇಳ್ಬೋದಿತ್ತು. ಇದೊಂದು ದೇವರ ಸ್ಥಾನ, ಇದಕ್ಕೆ ಒಂದು ಮೆಟ್ಟು ಹಾಕಿಕೊಂಡು ಅಸಭ್ಯ ವರ್ತನೆ ಮಾಡಿಕೊಂಡು ಬೇಡದ ಮಾತುಗಳನ್ನು ನಮಗೆ ಬೈದರು. ಅದಕ್ಕೆ ನಮಗೆ ಯಾವುದು ಬೇಡ ಅಂತ ಹೇಳಿಬಿಟ್ಟು 10 ತಿಂಗಳು ನಾವು ಅದನ್ನು ಸ್ಥಗಿತಗೊಂಡಿದ್ದೀವಿ. ಮೊನ್ನೆ ದೀಪಾವಳಿಗೆ ಪಾಡ್ಯ ದಿವಸ ಇವನಿಗೆಲ್ಲ ಈ ವರ್ಷದಲ್ಲಿ ಅಂತೂ 24ನೇ ಇಸ್ವಿಯಲ್ಲಿ ನಾವು ಕಷ್ಟನೇ ಅನುಭವಿಸಿದ್ದು. ನನ್ನ ಮಡಿದಿಗೆ ಹುಷಾರಿಲ್ಲದೆ ವೆಲ್ಲಕಲ್ಲಿ ಅಡ್ಮಿಟ್ ಆಗಿದ್ದಳು, ಮತ್ತು ಸೊಸೆ ಅಡ್ಮಿಟ್, ಲೇಡಿ ಗೋಸನಲ್ಲಿ ಅಡ್ಮಿಟ್ ಆದರು. ಈಗೆಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಮಗೆ. ಮತ್ತು ನನಗೆ 1-2 ಸಲ ಕೈಗೆ ಕತ್ತಿ ಬಿತ್ತು. ಇದೆಲ್ಲ ಸಮಸ್ಯೆ ಆಗುವಾಗ ಮತ್ತು ಇಲ್ಲಿ ಗಣಹೋಮದಲ್ಲಿ ನೋಡುವಾಗ ಪ್ರತಿ ಸಂಕ್ರಮಣದ ಮೊದಲನೇ ದಿವಸ ಗಣಹೋಮ ಇಲ್ಲಿ ಕಂಡು ಇಲ್ಲಿ ಆ ಗಣಹೋಮದಲ್ಲಿ ಇವನು ಪ್ರಾರ್ಥಿಸಿ ನೋಡುವಾಗ ಅದು ನಿಲ್ಲಿಸಿದ ಇದು ಪ್ರಮಾದ ಅಂತ ಗೊತ್ತಾಯಿತು. ಆಮೇಲೆ ಮೊನ್ನೆ ದೀಪಾವಳಿ ಪಾಡ್ಯ ಆಗುವಾಗ ಇವನು ತಪ್ಪು ಎಲ್ಲ ದೈವದ ಕಟ್ಟೆಯಲ್ಲಿ ಹೋಗಿ ಎಲೆ ಅಡಿಕೆ ಎಲ್ಲ ಇಟ್ಟು ಪ್ರಾರ್ಥಿಸಿ ಅವನು ಮಾಡಿದ ತಪ್ಪಿಗೆ ಅವನಿಗೆ ಪ್ರಾಯಶ್ಚಿತ್ತಪಟ್ಟು ಸಮಯ ಹಚ್ಚಿಸಿ ಇದು ಆವಾಗಲೇ ದೈವ ಅಭಯ ಆಯಿತು. ಇನ್ನು ನೀವು ನಿಲ್ಲಿಸಬಾರ್ದು, ಮುಂಚೆ ನಡೀತಿತ್ತು ಅದೇ ರೀತಿ ನಡೆಸಿಕೊಂಡು ಹೋಗಬೇಕು, ಏನಾಗಿದ್ದರೂ ನಾವಿದ್ದೇವೆ ಅಂತ ದೈವ ನುಡಿ ಆಯಿತು. ಆ ಪ್ರಯುಕ್ತ ನಾವು ಇಲ್ಲಿ ಇವಾಗ 7ನೇ ವರ್ಷದ ಜಾತ್ರೋತ್ಸವ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದು ದೈವದ ಅಪ್ಪಣೆ ಪ್ರಕಾರ. ಕಾಂತಾರ ನೋಡಿ ಕಾಂತಾರ ಬಂದದ್ದು ಇತ್ತೀಚೆಗೆ ಸರ್. ಕಾಂತಾರ ಫಿಲ್ಮ್ ಬಂದದ್ದು ಇತ್ತೀಚೆಗೆ. ಇದು 2017. ನಮಗೆ ಪ್ರಚಾರ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ದಕ್ಕೆ ನಾವು ಮಾಡಲಿಲ್ಲ ಅಷ್ಟೇ. ಆವಾಗ ದೇವರ ಉದ್ಭವದ ಸಮಯದಲ್ಲಿ ಇಲ್ಲಿ ಟಿವಿಯವರೆಲ್ಲ ಬಂದಿದ್ದರು. ಇಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಈ ಅವಕಾಶ ಇಲ್ಲ ಅಂತ ಇದ್ದರಿಂದ ನಾವು ಅವರನ್ನು ಕಳಿಸಿದ್ದೀವಿ. ಪೊಲೀಸರು ಸಹ ಬಂದು ಇಲ್ಲಿ ನೋಡಿದ್ದಾರೆ, ಎಲ್ಲ ಮಹನೀಯರು ಬಂದು ನೋಡಿದ್ದಾರೆ. ಇಲ್ಲಿ ದೈವಾರಾಧನೆಯ ವಿಚಾರದಲ್ಲಿ ಯಾವುದೇ ಕಟ್ಟುಪಾಡುಗಳಲ್ಲಿ ಬದಲಾವಣೆಯಾಗಬೇಕಾದಲ್ಲಿ ದೈವಗಳದ್ದೇ ಮೊರೆ ಹೋಗುವುದು ಸಾಮಾನ್ಯ. ಆದರೆ ಈ ಬಾರಿ ದೈವಗಳ ಬದಲು ನ್ಯಾಯಾಲಯದ ಮೊರೆ ಹೋಗಿರುವುದು ಇದೇ ಮೊದಲ ಬಾರಿಯಾಗಿದೆ.